ಗೃಹ ರಕ್ಷಕ ದಳ ಕಾಪು ಘಟಕದ ನೂತನ ಕಚೇರಿ ಉದ್ಘಾಟನೆಗೊಂಡಿತು. ಗೃಹ ರಕ್ಷಕ ದಳ ಕಾಪು ಘಟಕದ ಪದಾಧಿಕಾರಿಗಳ ನೂತನ ಕಚೇರಿಯನ್ನ ಉಡುಪಿ ಜಿಲ್ಲಾ ಸಮಾಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಕಾಪುವಿನ ದಂಡತೀರ್ಥ ಶಾಲೆಯ ಬಳಿಯ ನೂತನ ಕಟ್ಟಡದಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಗೃಹ ರಕ್ಷಕ ದಳದ ಕಚೇರಿಯು ಈ ಹಿಂದೆ ಇದ್ದ ಕಚೇರಿಯಿಂದ ನೂತನ ಕಚೇರಿಗೆ ಸ್ಥಳಾಂತರವಾಗಿದೆ. ಇದಕ್ಕೆ ಸಹಕರಿಸಿದ ಶಾಸಕರು, ಪಂಚಾಯತ್ ಹಾಗೂ ಪುರಸಭೆಯ ಸರ್ವರಿಗೂ ಕೃತಜ್ಞತೆಯನ್ನ ತಿಳಿಸಿದರು. ಮಾಹಿತಿಯಲ್ಲಿ ನಮ್ಮ ಪಂಚಾಯತಿಂದ ಮತ್ತು ಸ್ಥಳೀಯ ಶಾಸಕರಿಂದ ನಮಗೆ ಅಲ್ಲಿಂದ ಇಲ್ಲಿಗೆ ಇನ್ನೊಂದು ಕಟ್ಟಡಕ್ಕೆ ಸ್ಥಳಾಂತರ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆ ಕೊಟ್ಟಿದ್ದಾರೆ. ನಮ್ಮ ಈ ಕಟ್ಟಡ ಎಲ್ಲ ಗ್ರಾಹಕ ಮತ್ತು ಗ್ರಾಹಕರಿಗೆ ಮುಂದೆ ಇದರ ಸದುಪಯೋಗ ಪಡ್ಕೊಂಡು ಒಳ್ಳೆ ರೀತಿ ಆಗಲಿ ಅಂತೇಳಿ ಅವರು ಎಲ್ಲ ಘಟಕದ ಎಲ್ಲ ಸದಸ್ಯರು ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಮಾಹಿತಿಯಲ್ಲಿ ನಮ್ಮ ಪಂಚಾಯತಿಂದ ಮತ್ತು ಸ್ಥಳೀಯ ಶಾಸಕರಿಂದ ನಮಗೆ ಅಲ್ಲಿಂದ ಇಲ್ಲಿಗೆ ಇನ್ನೊಂದು ಕಟ್ಟಡಕ್ಕೆ ಸ್ಥಳಾಂತರ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆ ಕೊಟ್ಟಿದ್ದಾರೆ. ನಮ್ಮ ಈ ಕಟ್ಟಡ ಎಲ್ಲ ಗ್ರಾಹಕ ಮತ್ತು ಗ್ರಾಹಕರಿಗೆ ಮುಂದೆ ಇದರ ಸದುಪಯೋಗ ಪಡ್ಕೊಂಡು ಒಳ್ಳೆ ರೀತಿ ಆಗಲಿ ಅಂತೇಳಿ ಅವರು ಎಲ್ಲ ಘಟಕದ ಎಲ್ಲ